ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಅಂತ. ಇವತ್ತು ದೂರ ಟ್ರಾವೆಲಿಂಗ್ ಹೊರದು ಗೋಕಾಕ್ ಜಲಪಾತಕ್ಕೆ ಟ್ರಾವೆಲಿಂಗ್ ಹೊರದು ಅಲ್ಲಿಯ ಬಗ್ಗೆ ಚಿಕ್ಕದಾಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುದು. ಬನ್ನಿ, ಇವತ್ತು ನಾವು ಗೋಕಾಕ್ ಜಲಪಾತಕ್ಕೆ ಟ್ರಾವೆಲಿಂಗ್ ಮಾಡುವ. ಬನ್ನಿ. ಈಗ ಗಂಟೆ ಆಯ್ತು, 2:25 ಅಲ್ಲ 2:35. ಈಗ ನಾವು ಗೋಕಾಕ್ ಜಲಪಾತ ಬಗ್ಗೆ ಚಿಕ್ಕದಾಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ. ಬನ್ನಿ. ಅಲ್ಲಿ ಕಟ್ಟ ಪುಣಿಯಲ್ಲಿ ಉಂಟು. ಬಾ ಬಾ ಬಾ. ಗೋಕಾಕ್ ಜಲಪಾತ ಯಾವ ಜಿಲ್ಲೆಯಲ್ಲಿ ಇರುವುದು? ಬೆಳಗಾವಿ ಜಿಲ್ಲೆಯಲ್ಲಿ ಇರುವುದು. ಯಾವ ನದಿಯಲ್ಲಿ ಇರುವುದು? ಘಟ್ಟಪ್ರಭಾ ಎಂಬುದು ನದಿ ಉಂಟು, ಅದರಲ್ಲಿ ಇರುವುದು ಈ ಗೋಕಾಕ್ ಜಲಪಾತ. ಈ ಗೋಕಾಕ್ ಪಟ್ಟಣ ಉಂಟಲ್ಲ, ಟೌನ್ ಉಂಟಲ್ಲ, ಟೌನಿನಿಂದ 7 ಕಿಲೋಮೀಟರ್ ಇರುವುದು. ಜಸ್ಟ್ 7 ಕಿಲೋಮೀಟರ್ ಇರುವುದು ಈ ಒಂದು ಜಲಪಾತಕ್ಕೆ. ಎಷ್ಟು ಎತ್ತರದಲ್ಲಿ ಉಂಟು ಜಲಪಾತ? 52 ಮೀಟರ್ ಎತ್ತರದಲ್ಲಿ ಉಂಟು. ಎಷ್ಟು ಅಗಲ? 177 ಮೀಟರ್ ಎಷ್ಟು ಅಗಲ ಉಂಟು ಈ ಒಂದು ಜಲಪಾತ, ಗೋಕಾಕ್ ಜಲಪಾತ. ಇದರ ಹತ್ತಿರದ ನಗರ ಯಾವುದೊಂದು? ಒಂದು ಮಹಾರಾಷ್ಟ್ರದಲ್ಲಿ ಇರುವ ನಗರ ಉಂಟು, ಒಂದು ಸಂಗ್ಲಿ ಎಂಬ ಒಂದು ನಗರ. ಮತ್ತೊಂದು ನಗರ ಬೆಳಗಾವಿ ನಗರ. ಮತ್ತೊಂದು ಹೇಳ್ಬೇಕಾದ್ರೆ ಇಲ್ಲಿಂದ ಹತ್ತಿರದಲ್ಲಿ ತೂಗು ಸೇತುವೆ ಉಂಟು. ಇದರ ಹತ್ತಿರ ಈ ಗೋಕಾಕ್ ಜಲಪಾತ ಹತ್ತಿರವೇ ಒಂದು ತೂಗು ಸೇತುವೆ ಉಂಟು. ಇಲ್ಲಿಗೆ ಎಂಟ್ರಿ ಫೀಸ್ ಏನಿಲ್ಲ, ಫ್ರೀ ಆಗಿ ಹೋಗುದು. ಗೋಕಾಕ್ ಜಲಪಾತಕ್ಕೆ ಯಾವ ಟೈಮಲ್ಲಿ ಹೋದ್ರೆ ಒಳ್ಳೇದು? ಮಳೆಗಾಲ ಇರುವ ಟೈಮಲ್ಲಿ ಹೋದ್ರೆ ಒಳ್ಳೇದು. ಆ ಟೈಮಲ್ಲಿ ಮಳೆ ಬರುವ ಟೈಮಲ್ಲಿ ಈ ಜಲಪಾತ ನೋಡ್ಲಿಕ್ಕೆ ಸೂಪರ್ ವೈಬ್ ಆಗಿರ್ತದೆ. ಯಾವ ತಿಂಗಳಲ್ಲಿ ಹೋದ್ರೆ ಒಳ್ಳೇದು? ಅಕ್ಟೋಬರ್ ಇಂದ ಅಲ್ಲ, ಜುಲೈ ಇಂದ ಅಕ್ಟೋಬರ್ ತನಕ ಹೋದ್ರೆ ಒಳ್ಳೇದು. ಆ ಟೈಮಲ್ಲಿ ಒಳ್ಳೆ ರೀತಿಯಲ್ಲಿ ಮಳೆ ಬರುವ ಟೈಮು. ಮತ್ತೆ ಈ ಟೈಮ್ ಸಹ ಮಳೆ ಬರುವ ಟೈಮು. ಕೆಲವು ಏರಿಯಾದಲ್ಲಿ ಈ ಟೈಮಲ್ಲಿ ಮಳೆ ಬರಲ್ಲ, ಕೆಲವು ಟೈಮಲ್ಲಿ ಮಳೆ ಬರುತ್ತದೆ. ಮತ್ತೆ ಇದಕ್ಕೆ ಟೈಮಿಂಗ್ಸ್ ಇಲ್ಲ, ಯಾವಾಗ ಬೇಕಾದ್ರೂ ಹೋಗ್ಬೋದು. ಇಲ್ಲಿಗೆ ಎಂಟ್ರಿ ಫೀಸ್ ಇಲ್ಲ, ಫ್ರೀ ಆಗಿ ಹೋಗುದು ಈ ಒಂದು ಗೋಕಾಕ್ ಜಲಪಾತಕ್ಕೆ. ಇವತ್ತಿನ ವಿಡಿಯೋ ಚಿಕ್ಕದಾಗಿ ಇನ್ಫಾರ್ಮೇಶನ್ ವಿಡಿಯೋ, ಗೋಕಾಕ್ ಜಲಪಾತ ಬಗ್ಗೆ ಚಿಕ್ಕದಾಗಿ ಇನ್ಫಾರ್ಮೇಶನ್ ವಿಡಿಯೋ. ಮತ್ತೊಂದು ಹೇಳ್ಬೇಕಂದ್ರೆ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡಿದ್ದು. ಆ ವಿಡಿಯೋಗೆ ಒಂದು ಕಂಟಿನ್ಯೂಟಿ ಇರಲಿಲ್ಲ. ಅದು ನಿನ್ನೆ ನಾನು ಮೊಬೈಲ್ ಅಲ್ಲಿ ಚಾರ್ಜ್ ಇರಲಿಲ್ಲ. ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈ ಮಾಡಿ. ಮಾಡಿದ್ರೆ 7 ಗಂಟೆಗೆ ರಪ್ಪ ನಿಮಗೆ ವಿಡಿಯೋ ಬರ್ತದೆ. ಅಲ್ಲಿವರೆಗೆ ಎಲ್ಲರಿಗೂ ಇವತ್ತಿನ ಚಿಕ್ಕದಾಗಿ ಇನ್ಫಾರ್ಮೇಶನ್ ವಿಡಿಯೋಗೆ ಬೈ ಬೈ ಹೇಳ್ತಾ ನಾಳೆ ನೋಡು ಗಾಯ್ಸ್, ನಾಳೊಂದು ಸ್ಪೆಷಲ್ ವಿಡಿಯೋಗೆ ನೋಡುವ. ಅಲ್ಲಿವರೆಗೆ ಎಲ್ಲರಿಗೂ ಇವತ್ತಿನ ಚಿಕ್ಕದಾದ ಬಾಯ್ ಬಾಯ್ ಹೇಳ್ತಾ ಬೈ.